ಶ್ರೀಯುತ ಚಿತ್ತರಂಜನ್ ಬೋಳಾರ್ ಅವರು 2 ಪ್ರಾಸ್ತಾವಿಕ ಮಾತುಗಳನ್ನು ವೇದಿಕೆಯಲ್ಲಿ ಆಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಆತ್ಮೀಯ ಬಂಧುಗಳೇ, ಎಲ್ಲರೂ ಪ್ರೋತ್ಸಾಹ ನೀಡಿ ಅವರನ್ನು ಕೂಡ ಮೆಚ್ಚಿದ್ದೀರಾ. ಈಗ ಈ ಒಂದು ಸಂಸ್ಥೆಗೆ ನಿರಂತರವಾಗಿ ನಮ್ಮೊಂದಿಗೆದ್ದು ನಮ್ಮ ಸದಸ್ಯರು ವಿವಿಧ ಕ್ಷೇತ್ರಗಳ ಸಾಧನೆಗೈದವರನ್ನು ಗುರುತಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ನಾವು ಅವರನ್ನು ಗೌರವಿಸುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಹಾಗೂ ನಮ್ಮ ಸಹಕಾರ ಸಂಘದ ಮೂಲಕ ಸಹಕಾರ ಸಂಘದ ಮೂಲ ಬ್ರಹ್ಮಶ್ರೀ ನಾರಾಯಣಗುರು ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ಈ ಒಂದು ಸಂಸ್ಥೆಯ ಮೂಲಕ ಹಲವಾರು ವಿದ್ಯಾರ್ಥಿಗಳು ಈಗಾಗಲೇ ನಾವು ಸಹಾಯಧನ ನೀಡಿದ್ದೇವೆ. ಇಂದು ಈ ಕಾರ್ಯಕ್ರಮದಲ್ಲಿ ಕೂಡ ಒಂದು 5 ಜನರಿಗೆ ಈ ಒಂದು ಸಹಾಯಧನ ನೀಡುವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ಸಹಕಾರ ಸಂಘ ಕೇವಲ ಒಂದು ಜನರ ಆಶೋತ್ತರಗಳಿಗೆ ನೀಡುವ ಹಣಕಾಸಿನ ಸಂಸ್ಥೆ ಆಗಿರದೆ ಇತರ ಚಟುವಟಿಕೆಗಳಲ್ಲೂ ಇರಬೇಕೆನ್ನುವ ನಿಟ್ಟಿನಲ್ಲಿ ಜನವರಿ 30ರಂದು ಪ್ರತಿ ವರ್ಷ ನಾವು ಈ ಒಂದು ವಿವಿಧ ಕಾರ್ಯಕ್ರಮಗಳೊಂದಿಗೆ ನಾವು ಆಚರಿಸ ಬಂದಿದ್ದೇವೆ. ಇಂದಿನ ಈ ಸಭೆಯಲ್ಲಿ ಬಂದಂಥ ಎಲ್ಲರಿಗೂ ನಾನು ಮೊದಲನೇದಾಗಿ ಹಾರ್ದಿಕವಾಗಿ ಸ್ವಾಗತ ಕೋರುತ್ತಾ ನಾನು ಯಾವುದೇ ಹೆಚ್ಚು ಮಾತಾಡದೆ ಸಭೆಯನ್ನು ಮುಂದಕ್ಕೆ ಅನುವು ಮಾಡಿಕೊಡ್ತದೆ. ಧನ್ಯವಾದಗಳು. ಸಾಧನೆಗೈದ ಸಂಘದ ಸದಸ್ಯರಿಗೆ ಗೌರವಾರ್ಪಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವ ಶ್ರೀಮತಿ ಸೌಮ್ಯ ವಿಜಯ್ ಇವರು ನಡೆಸಿಕೊಡಬೇಕಾಗಿ CA ಅನಂತ ಪದ್ಮನಾಭ ಕೆ ಶ್ರೀಯುತರು ನವಚೇತನ ಎಜುಕೇಷನ್ ಟ್ರಸ್ಟ್ ರಿಜಿಸ್ಟರ್ ನೀರುಮಾರ್ಗ ಇದರ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುತ್ತಾರೆ. ಅಲ್ಲದೆ ಶ್ರೀಯುತರು ಮಂಗಳೂರಿನ ಚಾರ್ಟರ್ಡ್ ಅಕೌಂಟೆಂಟ್ ಇದರ ನಿಕಟಪೂರ್ವ ಅಧ್ಯಕ್ಷರಾಗಿರುತ್ತಾರೆ. ಹರೀಶ್ ಆಚಾರ್ಯ ಗುರಿ ಗ್ರಾಮದ ನಿವಾಸಿ ಆಗಿರುವ ಹರೀಶ್ ಆಚಾರ್ಯ ಅವರು 1976 ಜೂನ್ 1ರಂದು ಇವರ ಜನನ. ಇವರು MCom ಪದವೀಧರರಾಗಿರುತ್ತಾರೆ. ಇವರು ಸಹಕಾರ ಕ್ಷೇತ್ರ, ಧಾರ್ಮಿಕ ಹಾಗೂ ಸಾಮಾಜಿಕ ಸಂಘಟನೆಯಲ್ಲಿ ನಿಸ್ವಾರ್ಥ ಸೇವೆಯೊಂದಿಗೆ ಹಲವಾರು ಸಂಘ ಸಂಸ್ಥೆಯೊಂದಿಗೆ ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ಇವರು ಪ್ರಸ್ತುತ ವಿಶ್ವಕರ್ಮ ಬ್ಯಾಂಕಿನ ಅಧ್ಯಕ್ಷರು, ಸಹಕಾರ ಭಾರತೀಯ ರಾಜ್ಯ ಕಾರ್ಯದರ್ಶಿ, ಕಾಳಿಕಾಂಬ ವಿನಾಯಕ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರು ಆಗಿರುತ್ತಾರೆ. ಪ್ರಸ್ತುತ ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ ಬ್ಯಾಂಕುಗಳ ಮಹಾಮಂಡಲ ಬೆಂಗಳೂರು ಇದರ ನಿರ್ದೇಶಕರಾಗಿ ಆಯ್ಕೆ ಆಗಿರುವ ಇವರು ಭವಿಷ್ಯದಲ್ಲಿ ಇನ್ನಷ್ಟು ಸಾಧನೆ ಮಾಡುವಂತಾಗಲಿ ಎಂದು ಸಂಘದ ಪರವಾಗಿ ಆಶಿಸುತ್ತೇವೆ. ಗೋಪಾಲಕೃಷ್ಣ ಕೆ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮಂಗಳೂರು ಕುಲಶೇಖರದ ವಾಮಯ್ಯ ಪೂಜಾರಿ ಮತ್ತು ಚಂದ್ರಾವತಿ ದಂಪತಿಗಳ ಸುಪುತ್ರರಾದ ಗೋಪಾಲಕೃಷ್ಣ ಕೆ ಇವರು 1996ರಲ್ಲಿ ಪೊಲೀಸ್ ಇಲಾಖೆಗೆ ಸೇರ್ಪಡೆಗೊಂಡು ಪ್ರಥಮವಾಗಿ ವಿಟ್ಲ ಠಾಣೆ ಬಳಿಕ ಬಜ್ಪೆ ನಂತರ ಪದೋನ್ನತಿ ಹೊಂದಿ ಕಾವೂರು ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಾ ಪ್ರಸ್ತುತ ಇಲಾಖಾ ಸಂಪರ್ಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಜನಸ್ನೇಹಿ ವ್ಯಕ್ತಿತ್ವದ ಸಮಾಜಮುಖಿ ಚಿಂತನೆಯಲ್ಲಿ ಮೇರುವನ್ನು ಸಾಧಿಸಿರುವ ತನ್ನ ಸಾಧನೆ, ಕೊಡುಗೆ, ಕರ್ತವ್ಯಕ್ಕಾಗಿ ಇತ್ತೀಚೆಗೆ ಮುಖ್ಯಮಂತ್ರಿ ಚಿನ್ನದ ಪದಕವನ್ನು ಪುರಸ್ಕೃತರಾಗಿರುತ್ತಾರೆ. ತನ್ನ ನೇರ ನಡೆ, ನುಡಿ, ಚಿಕಿತ್ಸಕ ಮನೋಭಾವ, ಹೃದಯವಂತಿಕೆ, ಕರ್ತವ್ಯ ಪ್ರಜ್ಞೆ, ಶ್ರದ್ಧೆ ಇವೆಲ್ಲದರಿಂದ ಇಲಾಖೆಯ ಮನಗೆದ್ದಿರುವ ಇವರು ಮಂಗಳೂರು ಪೊಲೀಸ್ ಆಯುಕ್ತರಿಂದ ಪ್ರಶಂಸಾ ಪತ್ರವನ್ನು ಪಡೆದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳು ಇವರನ್ನು ಗೌರವಿಸಿ ಅಭಿನಂದಿಸಿವೆ. ಇವರ ಸೇವೆಯನ್ನು ಪರಿಗಣಿಸಿ ಇಲಾಖೆ ಮುಖ್ಯಮಂತ್ರಿ ಚಿನ್ನದ ಪದಕವನ್ನು ನೀಡಿ ಗೌರವಿಸಿದೆ. ಅರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಶ್ರೀಮತಿ ಪ್ರತಿಭಾ ಎಸ್ ಇವರ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಸಂಘದ ಸದಸ್ಯರಾದ ಶ್ರೀಮತಿ ಪ್ರತಿಭಾ ಎಸ್ ರವರು ಉತ್ತಮ ಹಾಗೂ ಉತ್ಸಾಹಿ ಕಲಾವಿದೆಯಾಗಿದ್ದು, ಮಿಸಸ್ ಇಂಡಿಯಾ ಕರ್ನಾಟಕ ಮಂಗಳೂರು ಕ್ಲಾಸಿಕ್ ಮೊದಲ ರನ್ನರ್ ಆಫ್, ಯುವವಾಹಿನಿ ಆಯೋಜಿಸಿರುವ ಸೌಂದರ್ಯ ಸ್ಪರ್ಧೆಯಲ್ಲಿ ಪ್ರಥಮ, ಲಯನ್ಸ್ ಜಿಲ್ಲಾ ಮಟ್ಟದ ತುಳುನಾಡೋತ್ಸವ ಕಾರ್ಯಕ್ರಮದಲ್ಲಿ ಸಾಂಪ್ರದಾಯಿಕ ಫ್ಯಾಷನ್ ಶೋ ವಿಭಾಗದಲ್ಲಿ ಪ್ರಥಮ, ಲಯನ್ಸ್ ಜಿಲ್ಲಾ ಮಟ್ಟದ ದೀಪಾವಳಿ ಕಾರ್ಯಕ್ರಮದಲ್ಲಿ ಸಾಂಪ್ರದಾಯಿಕ ಫ್ಯಾಷನ್ ಶೋ ವಿಭಾಗದಲ್ಲಿ ಪ್ರಥಮ, ಲಯನ್ಸ್ ಜಿಲ್ಲಾ ಮಟ್ಟದ ಜನಪದ ಉತ್ಸವದಲ್ಲಿ ಸ್ಪರ್ಧೆಯಲ್ಲಿ ಪ್ರಥಮ, ಲಯನ್ಸ್ ಜಿಲ್ಲಾ ಮಟ್ಟದ ರಾಣಿ ಅಬ್ಬಕ್ಕ ಉತ್ಸವ ಕಾರ್ಯಕ್ರಮದಲ್ಲಿ ರಾಣಿ ಅಬ್ಬಕ್ಕನ ಉಡುಗೆ ತೊಡುಗೆಯನ್ನು ಪ್ರಥಮ ಹಾಗೂ ಚಲನಚಿತ್ರಗಳಲ್ಲಿ ಟೆಲಿಫಿಲ್ಮ್ಗಳಲ್ಲಿ ಅಭಿನಯಿಸಿರುತ್ತಾರೆ. ಸದಸ್ಯರು ಯುವವಾಹಿನಿ, ಲಯನ್ಸ್, ಜೆಪಿ ಹಾಗೂ ಇತರ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುತ್ತಾರೆ. ಉತ್ತಮ ನಾಟಕಗಾರ್ತಿ ಹಾಗೂ ನೃತ್ಯಗಾರ್ತಿಯೂ ಆಗಿರುವ ಇವರು ಭವಿಷ್ಯದಲ್ಲಿ ಇನ್ನಷ್ಟು ಸಾಧನೆ ಮಾಡುವಂತಾಗಲಿ ಎಂದು ಸಂಘದ ಪರವಾಗಿ ಆಶಿಸುತ್ತೇವೆ. ಶ್ರೀಮತಿ ಶ್ವೇತಾ ಎಂ ರವರ ಸುಪುತ್ರಿ ಕುಮಾರಿ ಆತ್ಮೀಕೆ ಇವರು 2019-20 ಸಾಲಿನ ಪ್ರತಿಭಾ ಕಾರಂಜಿ ಮರಾಠಿ ಕಂಠಪಾಠ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ಗಳಿಸಿರುತ್ತಾರೆ. ಇವರು ಸೇಂಟ್ ಮೇರೀಸ್ ಹಿರಿಯ ಪ್ರಾಥಮಿಕ ಉಪ್ಪಿನಂಗಡಿ ಇಲ್ಲಿಯ ವಿದ್ಯಾರ್ಥಿನಿಯಾಗಿದ್ದು, ಭವಿಷ್ಯದಲ್ಲಿ ಇನ್ನಷ್ಟು ಸಾಧನೆ ಮಾಡುವಂತಾಗಲಿ ಎಂದು ಸಂಘದ ಪರವಾಗಿ ಆಶಿಸುತ್ತೇವೆ. ಶೈಕ್ಷಣಿಕವಾಗಿ ಪ್ರಗತಿಯನ್ನು ಸಾಧಿಸಿರುವ ನಮ್ಮ ಸಂಘದ ಸದಸ್ಯರ ಮಕ್ಕಳನ್ನು ಗೌರವಿಸುವ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ನಮ್ಮ ಸಂಘದ ಮುಖ್ಯ ಕುಮಾರಿ ಸ್ಮಿತಾ ಜೆ.ಪಿ. ಸನಿಲ್, ಸಂಘದ ಸದಸ್ಯರಾದ ಶ್ರೀ ಜಯಪ್ರಕಾಶ್ ಸನಿಲ್ ಮತ್ತು ಶ್ರೀಮತಿ ಅನಿತಾ ಜೆ.ಪಿ. ಸನಿಲ್ ದಂಪತಿಗಳ ಸುಪುತ್ರಿ ಕುಮಾರಿ ಸ್ಮಿತಾ ಜೆ.ಪಿ. ಸನಿಲ್ ಇವರು ಈ ಬಾರಿಯ SSLC ಪರೀಕ್ಷೆಯಲ್ಲಿ 97 ಅಂಕ ಗಳಿಸಿ ಲೇಡಿ ಹಿಲ್ ವಿಕ್ಟೋರಿಯಾ ಕಾಲೇಜ್ ಶಾಲೆಯ ಉತ್ತಮ ಹೆಸರನ್ನು ತಂದಿರುತ್ತಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮೂಡಿಬರಲಿ ಎಂದು ಈ ಸಂಘದ ಪರವಾಗಿ ಆಶಿಸುತ್ತೇವೆ. ಕುಮಾರಿ ಪಾಯಲ್ ಸದಸ್ಯರಾದ ಶ್ರೀ ಸಂಜಯ್ ಮತ್ತು ಶ್ರೀಮತಿ ಗಾಯತ್ರಿ ದಂಪತಿಗಳ ಸುಪುತ್ರಿ ಕುಮಾರಿ ಪಾಯಲ್ ಇವರು ಈ ಬಾರಿಯ SSLC ಪರೀಕ್ಷೆಯಲ್ಲಿ 86% ಅಂಕ ಗಳಿಸಿ ಕಪಿತಾನಿಯೋ ಪ್ರೌಢಶಾಲೆಯ ಉತ್ತಮ ಹೆಸರನ್ನು ತಂದಿರುತ್ತಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮೂಡಿಬರಲಿ ಎಂದು ಈ ಸಂಘದ ಪರವಾಗಿ ಆಶಿಸುತ್ತೇವೆ. ಇನ್ನು ಮುಂದೆ ವೇದಿಕೆಯಲ್ಲಿ ಕಳೆದ ಸಾಲಿನಲ್ಲಿ ಸಾಧನೆಗೈದ ಸಂಘದ ಸಿಬ್ಬಂದಿಗಳಿಗೆ ಗೌರವಾರ್ಪಣೆ ಮಾಡುವ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸೌಮ್ಯ ವಿಜಯ್ ಇವರಲ್ಲಿ ವಿನಂತಿಸಿಕೊಡ್ತಾ ಇದ್ದೇನೆ. ಫಸ್ಟ್ ಪ್ರೈಸ್ ಮಿಸ್ಟರ್ ಸಚಿನ್. ಸೆಕೆಂಡ್ ಪ್ರೈಸ್ ಮಿಸಸ್ ಯಶವಂತಿ. ಇವರಿಗೆ ನಮ್ಮ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ನಿಮಿರಾಜ್ ಪಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಥರ್ಡ್ ಪ್ರೈಸ್ ಮಿಸಸ್ ಸ್ವಾತಿ. ಇವರಿಗೆ ನಮ್ಮ ಸಂಘದ ಹಿರಿಯ ನಿರ್ದೇಶಕರಾದ ಶ್ರೀಯುತ ರಾಮದಾಸ್ ಮರಳಿ ಸರ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಚೀವ್ಮೆಂಟ್ ಇನ್ FD ಅಕೌಂಟು ಮಿಸಸ್ ನಮಿತಾ ಬಿ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಯುತ
ಆನಂದ ಎಸ್ಕೊಂಡಾನ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸೆಕೆಂಡ್ ಪ್ರೈಸ್ ಮಿಸಸ್ ಹೇಮಲತಾ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಯುತ ಸುರೇಶ್ ವಿ ಪೂಜಾರಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಥರ್ಡ್ ಪ್ರೈಸ್ ಮಿಸಸ್ ಚೈತ್ರ ಜೆಎನ್. ಇವರಿಗೆ ನಮ್ಮ ಸಂಘದ ಹಿರಿಯ ನಿರ್ದೇಶಕರಾದ ಶ್ರೀಯುತ ಸೀತಾರಾಮ್ ಎನ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಚೀವ್ಮೆಂಟ್ ಇನ್ ಆರ್.ಡಿ. ಅಮೌಂಟು ಫಸ್ಟ್ ಪ್ರೈಸ್ ಮಿಸಸ್ ಸೌಮ್ಯಲತಾ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಯುತ ರಮನಾಥ್ ಸನಿಲ್ ಸರ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸೆಕೆಂಡ್ ಪ್ರೈಸ್ ಮಿಸಸ್ ಸಂಗೀತ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಯುತ ರಾಮದಾಸ್ ಮರಳಿ ಸರ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಿಸಸ್ ಸಂಗೀತ. ಥರ್ಡ್ ಪ್ರೈಸ್ ಮಿಸಸ್ ಅರಿನಾಕ್ಷಿ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಯುತ ಚಂದ್ರಾಸ್ ಮರಳಿ ಸರ್ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಅಚೀವ್ಮೆಂಟ್ ಇನ್ ಆರ್.ಡಿ. ಅಕೌಂಟು ಮಿಸ್ ಪ್ರಜ್ಞಾ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಮತಿ ಕುಶಲಾಕ್ಷಿ ಯಶವಂತ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವ ಸಂಘದ ಸದಸ್ಯರೆಲ್ಲ ತಮ್ಮ ಚಪ್ಪಾಳೆಯನ್ನು ತಟ್ಟಿ ನಮ್ಮ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕಾಗಿ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಮತಿ ಸುಜಯ ಹೇಮಚಂದ್ರ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಥರ್ಡ್ ಪ್ರೈಸ್ ಮಿಸಸ್ ಚಿತ್ರಾವತಿ. ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಎಂದು. ಅಚೀವ್ಮೆಂಟ್ ಇನ್ ಎಸ್.ಬಿ. ಫಸ್ಟ್ ಪ್ರೈಸ್ ಗೋಸ್ ಟು ಮಿಸಸ್ ಸೌಮ್ಯಲತಾ. ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ನೇಮಿರಾಜ್ ಇವರು ನಡೆಸಿಕೊಡಬೇಕು. ಥರ್ಡ್ ಪ್ರೈಸ್ ಮಿಸ್ ರಕ್ಷಾ ಎ. ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಸಂಘದ ನಿರ್ದೇಶಕರಾದ ಶ್ರೀಯುತ ಆನಂದ ಎಸ್ಕೊಂಡಾನ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದೆ ಸುರೇಶ್ ವಿ ಪೂಜಾರಿ ಅವರು ಈ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸಂಘದ ನಿರ್ದೇಶಕರು. ಚಾಂಪಿಯನ್ ಇನ್ ರೆಲಿಗೇರ್ ಹೆಲ್ತ್ ಇನ್ಶೂರೆನ್ಸ್ ಮಿಸಸ್ ಹೇಮಲತಾ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಯುತ ಸೀತಾರಾಮ್ ಎನ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಚಾಂಪಿಯನ್ ಇನ್ ಆಸ್ಪಿ ಕ್ಯಾಶ್ ಮಿಸ್ಟರ್ ಸಚಿನ್. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಯುತ ಸಚಿನ್ ಚಂದ್ರಾಸ್ ಮರಳಿ ಸರ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಚಾಂಪಿಯನ್ ಇನ್ ಕೆಎಂಸಿ ಹೆಲ್ತ್ ಕಾರ್ಡ್ ಮಿಸ್ಟರ್ ಸಚಿನ್. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಮತಿ ಸುಜಯ ಹೇಮಚಂದ್ರ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ಬೆಸ್ಟ್ ಕಸ್ಟಮರ್ ಕೇರ್ ಅವಾರ್ಡ್ ಮಿಸಸ್ ರವಿಕಲಾ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಯುತ ರಮನಾಥ್ ಸನಿಲ್ ಸರ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಬೆಸ್ಟ್ ಕಸ್ಟಮರ್ ಅಪ್ರೋಚ್ ಮಿಸಸ್ ಅರಿನಾಕ್ಷಿ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಯುತ ಸುರೇಶ್ ವಿ ಪೂಜಾರಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಬೆಸ್ಟ್ ಲೋನ್ ರಿಕವರಿ ಬ್ರಾಂಚ್ ಬಜ್ಪೆ ಬ್ರಾಂಚ್. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಯುತ ಆನಂದ ಎಸ್ಕೊಂಡಾನ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ.
ಬೆಸ್ಟ್ ಮ್ಯಾನೇಜರ್ ಅಸಿಸ್ಟೆಂಟ್ ಮಿಸಸ್ ಕಾವ್ಯ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಯುತ ಸೀತಾರಾಮ್ ಎನ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬೆಸ್ಟ್ ಬ್ರಾಂಚ್ ಪಂಜಿಮೊಗೇರು ಬ್ರಾಂಚ್. ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಚಿತ್ತರಂಜನ್ ಬೋಳಾರ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ವಚ್ಛ ಬ್ರಾಂಚ್ ನಾಟಿಕಲ್ ಬ್ರಾಂಚ್. ಇವರಿಗೆ ನಮ್ಮ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ನೇಮಿರಾಜ್ ಪಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬೆಸ್ಟ್ ಈಸ್ಟರ್ನ್ ಪರ್ಫಾರ್ಮೆನ್ಸ್ ಬ್ರಾಂಚ್ ಕರಂಗಲ್ಪಾಡಿ ಬ್ರಾಂಚ್. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಯುತ ರಾಮದಾಸ್ ಮರಳಿ ಸರ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬೆಸ್ಟ್ ಗೋಲ್ಡ್ ಲೋನ್ ಪರ್ಫಾರ್ಮೆನ್ಸ್ ಬ್ರಾಂಚ್ ಉಳ್ಳಾಲ ಬ್ರಾಂಚ್. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಯುತ ಚಂದ್ರಾಸ್ ಮರಳಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬೆಸ್ಟ್ ವೆಸ್ಟರ್ನ್ ಯೂನಿಯನ್ ಬ್ರಾಂಚ್ ಬೆಂದೂರ್ವೆಲ್ ಬ್ರಾಂಚ್. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಮತಿ ಸುಜಯ ಹೇಮಚಂದ್ರ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹೈಯೆಸ್ಟ್ ಮೈಕ್ರೋ ಲೋನ್ ಬ್ರಾಂಚ್ ಮಾಡೂರು ಬ್ರಾಂಚ್. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಮತಿ ಕುಶಲಾಕ್ಷಿ ಯಶವಂತ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹೈಯೆಸ್ಟ್ ಪಿಗ್ಮಿ ಕಲೆಕ್ಷನ್ ಮಿಸ್ಟರ್ ಸುರೇಶ್ ಕೆ ಸುರತ್ಕಲ್ ಬ್ರಾಂಚ್. ಇವರನ್ನು ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಚಿತ್ತರಂಜನ್ ಬೋಳಾರ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸೆಕೆಂಡ್ ಪ್ರೈಸ್ ಮಿಸಸ್ ಪ್ರಮೀಳಾ ಪಿ. ಈ ಸ್ಮರಣಿಕೆಯನ್ನು ಸಂಘದ ಉಪಾಧ್ಯಕ್ಷರು ನೀಡಿ ಗೌರವಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಥರ್ಡ್ ಪ್ರೈಸ್ ಮಿಸ್ಟರ್ ಸುಕೇಶ್ ಕೆ. ಈ ಸ್ಮರಣಿಕೆಯನ್ನು ಸಂಘದ ನಿರ್ದೇಶಕರಾದ ಶ್ರೀಯುತ ಸೀತಾರಾಮ್ ಎನ್ ಇವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಲೋವೆಸ್ಟ್ ಲೀವ್ ಮಿಸ್ಟರ್ ಸಚಿನ್ ಫಸ್ಟ್ ಪ್ರೈಸ್. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಯುತ ಲೋವೆಸ್ಟ್ ಲೀವ್ ಆನಂದ್ ಎಸ್ ಕೊಂಡಾನ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಿಸ್ಟರ್ ಸಚಿನ್. ಸೆಕೆಂಡ್ ಪ್ರೈಸ್ ಮಿಸ್ಟರ್ ವಿಶ್ವನಾಥ್. ಇವರಿಗೆ ಸಂಘದ ನಿರ್ದೇಶಕರಾದ ಶ್ರೀಯುತ ಸುರೇಶ್ ಬಿ ಪೂಜಾರಿ ನೀಡಬೇಕಾಗಿ ವಿನಂತಿಸಿಕೊಳ್ಳಿ. ಥರ್ಡ್ ಪ್ರೈಸ್ ಮಿಸ್ಟರ್ ವಿಶಾಲ್. ಇವರಿಗೆ ಸಂಘದ ನಿರ್ದೇಶಕರಾದ ಚಂದ್ರಾಸ್ ಮರಳಿ ಇವರು ಮೊಮೆಂಟವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಆಲ್ ರೌಂಡ್ ಪರ್ಫಾರ್ಮೆನ್ಸ್. ಎನಿ ಗೆಸ್? ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಮಿಸ್ಟರ್ ವರುಣ್. ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಚಿತ್ತರಂಜನ್ ಬೋಳಾರ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಇವನನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬೆಸ್ಟ್ ಅಡ್ಮಿನಿಸ್ಟ್ರೇಷನ್ ಮಿಸ್ಟರ್ ರಾಜೇಶ್. ಈ ಸ್ಮರಣಿಕೆಯನ್ನು ನಮ್ಮ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ನೇಮಿರಾಜ್ ಪಿ ಇವರು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾನೆ. ಟಾಪರ್ ಇನ್ HDCM ಎಕ್ಸಾಮ್ ಮಿಸ್ಟರ್ ಸಚಿನ್. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಯುತ ಸೀತಾರಾಮ್ ಎನ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಸ್ಟಾರ್ ಆಫ್ ಆತ್ಮಶಕ್ತಿ. ಎನಿ ಗೆಸ್? ಸ್ಟಾರ್ ಆಫ್ ಆತ್ಮಶಕ್ತಿ ಮಿಸ್ ಸುರಕ್ಷಾ.
ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಚಿತ್ತರಂಜನ್ ಬೋಳಾರ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವ ಎಲ್ಲ ನಿರ್ದೇಶಕರು ಭಾಗಿಯಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾನೆ. ಬೆಸ್ಟ್ ಎಂಪ್ಲಾಯ್ ಆಫ್ ದ ಇಯರ್ ಮಿಸ್ಟರ್ ಸಚಿನ್. ಇವರಿಗೂ ಕೂಡ ನಮ್ಮ ಸಂಘದ ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೊಡ್ತಾ ಇದ್ದೇನೆ. ಹಾಗೆಯೇ ಎಲ್ಲ ನಿರ್ದೇಶಕರು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಾಬು ಸರ್, ಸದಾನಂದ್ ಸರ್, ವಿಶ್ವನಾಥ್ ರೆಂಜಾಳ್ ಸರ್, ಇವರು ಬ್ರಹ್ಮಶ್ರೀ ನಾರಾಯಣ ಗುರು ಚಾರಿಟೇಬಲ್ ಟ್ರಸ್ಟ್ ಮತ್ತು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಈ ಒಂದು ಜಂಟಿ ಆಶ್ರಯದಲ್ಲಿ ವಿದ್ಯಾರ್ಥಿ ವೇತನ ಈಗಾಗಲೇ ನಾವು ಇಂದಿನ ಸಭೆಯಲ್ಲಿ ನೀಡಿದ್ದೇವೆ. ಇನ್ನು ಕೆಲವು ಬಾಕಿವೆ, ಅದನ್ನು ಈ ಒಂದು ಇದರಲ್ಲಿ ನೀಡ್ತಾ ಇದ್ದೇವೆ. ಅದನ್ನು ನಾವು ಹೆಸರು ಹೇಳಿದಾಗ ತಕ್ಷಣ ಬಂದು ಈಗ ಅಸಹಾಯಕರು ನಮ್ಮಲ್ಲಿ ಇಬ್ಬರು ನಾವು ಗುರುತಿಸ್ತೇವೆ. ಒಂದು ಸುಜಾತ, ವೈಫ್ ಆಫ್ ಲೇಟ್ ವಿಶ್ವನಾಥ್ ಪೂಜಾರಿ, ಕುಪ್ಪಿಲ್ ಹೌಸ್, ಭೀಮೂಡ, ಬಂಟ್ವಾಳ ತಾಲೂಕು. ಇವರು ಬಂದು ವಿದ್ಯಾರ್ಥಿ ವೇತನವನ್ನು ಅಸಹಾಯಕರ ಸಹಾಯಧನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಮಾಲತಿ, ಇವರು ಅಂಗವೈಕಲ್ಯದಿಂದ ಈಗಾಗಲೇ ಫಾದರ್ ಮುಲ್ಲಾಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಅವರ ಪತಿಯವರಾಗಿರುವಂಥ ಕಿಶೋರಿಯವರು ಬಂದು ಈ ಸಹಾಯಧನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತೇನೆ. ಉಪಸಂಪಾದಕರಾಗಿರುವಂಥ ವಿಶ್ವನಾಥ್ ರೆಂಜಾಳ್ ಇವರು ಈ ವಿದ್ಯಾರ್ಥಿ ಸಹಾಯಧನವನ್ನು ನೀಡಬೇಕಾಗಿ ವಿನಂತಿಸ್ತೇನೆ. ವಿದ್ಯಾರ್ಥಿ ವೇತನ ವಿಜೇತ ಡಾಕ್ಟರ್ ಆಫ್ ಜಗದೀಶ್ ಅಮೀನ್, ಕರಂಬಿತ್ತಲು, ಜಪ್ಪಿನಮಗರು, ಮಂಗಳೂರು. ಇವರು ವೇದಿಕೆ ಬಂದು ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಬೇಕಾಗಿ ವಿನಂತಿ. ನಮ್ಮ ಟ್ರಸ್ಟ್ಗಳಾಗಿರುವಂಥ ಸದಾನಂದ್ ಸುವರ್ಣ ಇವರು ನೀಡಬೇಕಾಗಿ ವಿನಂತಿಸ್ತೇನೆ. ಪ್ರೀತಮ್, ಸನ್ ಆಫ್ ನಳಿನಿ, ಬಾಳೆಪುಣ್ಯ ವಿಲೇಜ್, ಕನಂತೂರ್, ಬಂಟ್ವಾಳ ತಾಲೂಕು. ಈ ವಿದ್ಯಾರ್ಥಿ ವೇತನವನ್ನು ಡಾಕ್ಟರ್ ಪ್ರತಿಮಾ, ಅಪೂರ್ವ ಎಂ, ಡಾಕ್ಟರ್ ಪ್ರತಿಮಾ. ಅಸಹಾಯಕರ ಸಹಾಯಧನ ಕಾರ್ಯಕ್ರಮ ಮುಗಿಯಿತು. ನಡೆಸಿಕೊಟ್ಟಂಥ ಎಲ್ಲ ಟ್ರಸ್ಟಿನ ಪದಾಧಿಕಾರಿಗಳಿಗೆ ಹಾಗೂ ಆತ್ಮಶಕ್ತಿ ವಿವಿಧೋದ್ದೇಶ ಸಂಘದ ಎಲ್ಲ ನಿರ್ದೇಶಕರುಗಳಿಗೆ, ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತಾ ಇದನ್ನು ಮುಗಿಸ್ತಾ ಇದ್ದೇವೆ. ನಮ್ಮ ಸಂಘದ ಸದಸ್ಯರಾದ ಶ್ರೀಯುತ ವಿಜಯ್ ಕೋಟ್ಯಾನ್ ಇವರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸೌಮ್ಯ ವಿಜಯ್ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗ್ರಾಮದ ಗೋಪಾಲ ಪೂಜಾರಿ ಮತ್ತು ಕಮಲ ದಂಪತಿಗಳ ಸುಪುತ್ರನಾಗಿರುವ ಶ್ರೀ ವಿಜಯ್ ಕೋಟ್ಯಾನ್ ಅವರು 1978 ಜುಲೈ 8 ಜನನ. 2015 ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಹಿರಿಯ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಾನವೀಯ, ರಾಜಕೀಯ, ಸಾಹಿತ್ಯ, ಜನಪದೀಯ ಸಂಗತಿಗಳು, ಧಾರ್ಮಿಕ ವರದಿಗಾರಿಕೆ, ಸಾಮಾಜಿಕ ಕಳಕಳಿ, ತನಿಖಾ ವರದಿಗಳು ಸೇರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತನ್ನ ಬರವಣಿಗೆ ಕೈಚಳಕ ಬಳಸಿಕೊಂಡವರು. ಅದರಲ್ಲೂ ತುಳುನಾಡಿನ ಜಾನಪದ ಕ್ರೀಡೆ, ಕಂಬಳ, ಯಕ್ಷಗಾನ, ಗ್ರಾಮೀಣ ಕ್ರೀಡೆಗಳ ಬಗ್ಗೆ ವಿಶೇಷ ಅಭಿಯಾನ ಹೊಂದಿದ್ದು ವರದಿಗಳ ಸರಮಾಲೆಯನ್ನೇ ಮಾಡಿದವರು. ವರದಿಗಾರಿಕೆ ಮಾತ್ರವಲ್ಲದೆ ಪತ್ರಿಕೋದ್ಯಮದಲ್ಲಿ ಉತ್ತಮ ಸಂಘಟನಾ ಚಾತುರ್ಯ, ಕಾರ್ಯಕ್ರಮ ಆಯೋಜನೆ ಮೂಲಕ ಗಮನ ಸೆಳೆದವರು. ನಟನೆ, ನಿರೂಪಣೆಯಲ್ಲೂ ಒಂದು ಹೆಜ್ಜೆ ಮುಂದೆ. 2019 ಪ್ರತಿಷ್ಠಿತ ಪ್ರಾಧಾನ್ಯ ಗೋಪಾಲಕೃಷ್ಣ ಪ್ರಶಸ್ತಿ ಒಲಿದು ಬಂದಿದೆ. ವಿಜಯ್ ಕೋಟ್ಯಾನ್ ಅವರು ತಂದೆ ತಾಯಿ
ಪತ್ನಿ ಸೌಮ್ಯಶ್ರೀ, ಮಗಳು ಚಾರ್ವಿ ಅಂಚನ್, ಸಹೋದರ ಕುಟುಂಬದ ಜತೆ ನೀರು ಮಾರ್ಗದ ಪಡು ಬೊಂಡಂತಿಲದಲ್ಲಿ ವಾಸಿಸುತ್ತಿದ್ದಾರೆ. ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರು ಸೇರಿ ಗೌರವಾರ್ಪಣೆ ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾನೆ. ಸದಸ್ಯರೆಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಶ್ರೀಯುತರಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಗ್ರಾಹಕ ಸಭೆ, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸಾಧನೆಗೈದ ಸಂಘದ ಸದಸ್ಯರಿಗೆ ಮತ್ತು ಸಿಬ್ಬಂದಿಗಳಿಗೆ ಗೌರವಾರ್ಪಣೆಯನ್ನು ನೆರವೇರಿಸಿದ ಸಂಘದ ಅಧ್ಯಕ್ಷರಾದ ಶ್ರೀ ಚಿತ್ತರಂಜನ್ ಬೋಳಾರವರಿಗೂ, ಉಪಾಧ್ಯಕ್ಷರಾದ ನೇಮಿರಾಜ್ ಪಿ, ನಿರ್ದೇಶಕರಿಗೂ, ಎಲ್ಲ ಸದಸ್ಯರಿಗೂ, ಗ್ರಾಹಕ ಬಂಧುಗಳಿಗೂ, ಮಾಧ್ಯಮದವರಿಗೂ, ಈ ಸಭೆಯನ್ನು ನಡೆಸಲು ಸ್ಥಳಾವಕಾಶ ಮಾಡಿಕೊಟ್ಟ ಲಯನ್ಸ್ ಕ್ಲಬ್ ಇವರಿಗೂ ಧನ್ಯವಾದಗಳು.